ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಕೂಡೋ ಚಾಂಪಿಯನ್‌ಶಿಪ್‌ಗೆ ಮಿಯಾಹರ್ಗೆ ಮುಬಾರಕ್‌ಗ ಬ್ಯಾವೆರ್ವಿ ರಾಜ್ಯಗೆ ಕೂಡೋ ಟೀಮು ಮಣಿ ದೆ ರಮ್ಮೆಡಲ ದೆ ರಿಹ್ಮೆಡಲ್ ಅದಿ ಎಲ್ಲೋ ಮೆಡಲ್ ಹೋದಾಫ ಮಿ ಮುಬಾರಕ್‌ಗ 230 ಕೆಟಗರಿಂಗ್ ಮುಹಮ್ಮದ್ ಅಹುನಫ್ ಶಫೀಗ್ ಅದಿ 250 ಕೆಟಗರಿಂಗ್ ಇಬ್ರಾಹಿಂ ನಜಾಹ್ ರಮ್ಮೆಡಲ್ ಹೋದಾಫ ಅಹ್ಮದ್ ಮುಸ್ತಫ್ ಹುಸೇನ್ 230 ಕೆಟಗರಿಂಗ್ ರಿಹ್ಮೆಡಲ್ ಹೋದೀರು ಹುಸೇನ್ ಜಿಲಾಲ ರಿಹ್ಮೆಡಲ್ ಲಿಬುಣಿ 240 ಕೆಟಗರಿಂಗ್ ಅಬ್ದುಲ್ಲಾ ಫಿರ್ಶಾಣ ಲೋ ಮೆಡಲ್ ಲಿಬುಣಿ 240 ಕೆಟಗರಿಂಗ್ ಮි ಕಾಮಿಯಾಬಿಯಾಕು ಆದಿತ್ತದೂಗೆ ಹೆದುಣು ಟೀಮ್ ಮಣಿ ಮಾಲೆ ಅಸ್ಫ දැන් මුලියක හතරු weight category එක අලුගොන්න මේ වාද කොරි. ඒ හතරු weight category ದೆ weight category අලුගොන්න මෙන්න gold ලිබුණ. දෙන් ದೆ weight category එක ඉන්දියාගේ ගෞමි ටීම gold ලිබුණේ. අස අලුගොන්න මෙන්න අලුගොන්න මෙන්ගේ වර බොඩු achievement එකම අලුගොන්න මෙන්න බදනේ. අලුගොන්න මෙන්න ඉන්දියාගේ කූඩෝ ෆෙඩරේෂන් නා වර බොඩු ರಿಸೋರ್ಸ್ ಅದಿ ಸೈಜ್ ಗೆಸ್ ಡಿಫರೆನ್ಸ್ ಎಂಗೆ ಬೈ ನಿಫಾರ್ ಅಕ್ಷಯ್ ಕುಮಾರ್ ಕೂಡೋ ಟೂರ್ನಮೆಂಟ್ ಎಕಣಿ ಗ್ಯಾಗಣಕ 5000 ಪಾರ್ಟಿಸಿಪೆಂಟ್ಸ್ ಬ್ಯಾರವಿ ಮುಳಿ ಇಂಡಿಯಾಗ ಅಳುಗಣ ಮೆನ್ ಎಕ್ಸ್ಪೆಕ್ಟ್ ಅಳುಗಣ ಮೆನ್ ಲಿಬಿಫರ್ ಮೌಲೂಮಾತ್ ಗ್ಯಾಗಣಕ 20000 ವರಕ ಕೂಡೋ ಪ್ರಾಕ್ಟೀಷನರ್ಸ್ ಬೋಳೆ ಅಳುಗಣ ಮೆನ್ ಅವರ ಬೊಡು ಡಿಫರೆನ್ಸ್ ಎಂಗೆ ಅಕ್ಷಯ್ ಕುಮಾರ್ ಕೂಡೋ ಟೂರ್ನಮೆಂಟ್ಗೆ 11ನ ಮುಬಾರಕ್ ಕುರಿಯದಿ ಅಕ್ಟೋಬರ್ 22 ಸವ್ವಿಹ ಇಂಡಿಯಾಗೆ ಸೂರತ್ಗ ಮಿಯಾಹರ್ಗೆ ಮುಬಾರಕ್‌ಗ ಫಸ್ಟ್ ಹಾಸ್ 200 ಎತ್ಲೀಟುಂ ಬ್ಯಾರೆ ಫಾವೆ